ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಮಾರ್ಗದ ಗುಂಡಿಲೆಡು ನೀರು ಉಂತುದು ಪ್ರಾಣಗು ದಾಲ ಹೆಚ್ಚು ಕಮ್ಮಿ ಆಂಡ ಐಕ್ ಸಂಬಂಧಪಟ್ಟಿನ ಇಲಾಖೆದ ಇಂಜಿನಿಯರ್ ನಕುಲೆ ಜವಾಬ್ದಾರಿಯಾದ ಮಲ್ಪುಂಡು ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಜಾಗೃತಿ ಪಂತೆರು ಮರಿಯಲದ ಅಟ್ಟಣೆ ಬಗಿಟ್ಟು ಜಿಲ್ಲಾಧಿಕಾರಿ ಆಫೀಸಡ್ ಅಧಿಕಾರಿಯಲಿನ ಸಭೆ ನಡಪಾದ ಅರ್ಪಾತಿರಿಯರು ಮರಿಯಲಗು ಸಜ್ಜಾದಪ್ಪನ ಬಗೆಟ್ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸಡ್ ಸೋಮವಾರ ನಡಪಾಯಿನ ಅಧಿಕಾರಿಲಿನ ಸಭೆಟ್ಟು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಪಾತಿರ್ದು ಬಾರಿ ಬರ್ಸವರ್ಪನ ಪೊರ್ತುಡು ಮಾರ್ಗದ ಗುಂಡಿಲೆಡ ನೀರು ಉಂತುದು ಅಪಘಾತ ಆದ ಸಾರ್ವಜನಿಕರಿನ ಪ್ರಾಣಗು ದಾಲ ಹೆಚ್ಚು ಕಮ್ಮಿ ಆಂಡ ಐಕ್ ಸಂಬಂಧಪಟ್ಟಿನ ಇಲಾಖೆದ ಇಂಜಿನಿಯರ್ಲೇನೆ ಜವಾಬ್ದಾರಿಯಾದ ಮಲ್ಪುಣೊಂದು ಜಾಗ್ರತೆ ಪಂಡೇರು ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಬೊಕ್ಕ ಲೋಕೋಪಯೋಗಿ ಇಲಾಖೆದ ಅಧಿಕಾರಿಲು ಮಾರ್ಗುಡು ನೀರು ಉಂತಂದಿನಂಚ ಸರಿಯಾಯಿನ ಕ್ರಮದೆತ್ತನುಡು ತುರ್ತುದ ಪೊರ್ತುಡು ಸಾರ್ವಜನಿಕ ಎಡ್ಡೆಪ್ಪದ ದಿಟ್ಟಿಡು ಸುತ್ತು ಮೀರಿದ ಕ್ರಮದೆತ್ತನುಡು ಮರಿಯನಡು ಎದುರಾಪನ ಓವೆ ಆಪತ್ತಲೇನೆ ಎದುರು ಸಾಯರ ಅಧಿಕಾರಿಲು ಒರಿಯ ಕೊರಿ ಸೇರ್ದು ಕಾರ್ಯತು ಓನುಡು ಅಪಗಪಗ ಗುಂಡಿ ಮುಚ್ಚಿನ ಕೆಲಸದ ಬದಲು ಶಾಶ್ವತ ಕಾಮಗಾರಿಗೆ ಒತ್ತು ಕೊರುಡುಂದು ಖಾದರ್ ಸೂಚನೆ ಕೊರಿಯರು ಮೆಸ್ಕಾಂ ಸುತ್ತುಡು ಮರಿಯಲಡು ಕರೆಂಟ್ ವ್ಯವಸ್ಥೆ ತೂವನೆರೆಗೆ ಹೆಚ್ಚಿನ ಲೈನ್ ಮ್ಯಾನ್ ಬೊಕ್ಕ ಗಾಡಿಲಿನ ಒದಗಾವಡು ಕರೆಂಟ್ ಸಂಪರ್ಕ ಪಿರ ಜೋಡ್ಸಾಯರ ತುರ್ತು ಕ್ರಮದೆತ್ತನುಡು ಮೆಸ್ಕಾಂ ಅಧಿಕಾರಿಗಳಿಗೆ ಮಂತ್ರಿಯರು ಸೂಚನೆ ಕೊರಿಯರು ಮರಿಯಲನ್ನು ತೂವನೆರೆಗಾದ ಸಜ್ಜಾದಪ್ಪನ ಕೈಕದೆತ್ತೊಂದಿನ ಕ್ರಮಕ್ಲಿನ ಬಗೆಟ್ಟು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸಭೆಗೆ ವಿವರ ಕೊರಿಯರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಎಸ್ಪಿ ಅರುಣ್ ಡಿಸಿಎಫ್ ರವಿಶಂಕರ್ ಕುಡ್ಲ ಒತ್ತು ವಿಭಾಗಾಧಿಕಾರಿ ಮೀನಾಕ್ಷಿ ಆರ್ಯ ಸಭೆಟಿದ್ದರು. ಎಲ್ಲಿಯಾದ್ರೂ ಈಗ ದೊಡ್ಡ ದೊಡ್ಡ ಹೊಂಡ ಇದ್ದರೆ ಈಗಲೇ ಮುಚ್ಚಾಕಿ, ಇಲ್ಲದಿದ್ರೆ ಸುಮ್ಮನೆ ನೀವು ಅಲ್ಲಿ ಆಗುದು, ಅಲ್ಲಿ ಯಾವ್ದು ಬೈಕಲ್ಲಿ ಬೀಳೋದು, ಅದನ್ನಲ್ಲಿ ಮೀಡಿಯಾದಲ್ಲಿ ಬರೋದು, ಎಲ್ಲರಿಗೂ ಕೆಟ್ಟ ಹೆಸರು ಬರೋದು, ಸರ್ಕಾರಕ್ಕೆ ಅನಗತ್ಯವಾಗಿ ಕೆಟ್ಟ ಹೆಸರು ಬರ್ತದೆ. ಫಸ್ಟ್ ಅದನ್ನು ನೀವು ನೋಡಿಕೊಂಡು ಹೋಗಿ. ಎಲ್ಲಿಯಾದ್ರೂ ದೊಡ್ಡ ಪ್ಯಾಚ್ ಇದ್ದು ನಾಳೆ ಮಳೆಗಾಲದಲ್ಲಿ ಬಿದ್ದು ಏನಾದ್ರು ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದರೆ AWA ಜವಾಬ್ದಾರಿ. ಸೊ ಯು ಸೇ ನಾವು ಒಳ್ಳೆ ಅದನ್ನು ಎಲ್ಲ ನಿಮ್ಮ ಯಾರಿದ್ದಾರೆ AWA ಇಂಜೆ ಅವರವರ ಸುತ್ತೊಂದು ರೌಂಡ್ ಹೋಗ್ಬೇಕು ನೋಡೋದು. ಈಗ ಏನಾದ್ರು ಒಂದು ರೀತಿಯಿಂದ ಮಳೆಗಾಲ ಸ್ವಲ್ಪ ನಿಲ್ಬಹುದು, ಗ್ಯಾಪ್ ಅಲ್ಲಿ ತಕ್ಷಣ ಅದನ್ನು ಹಾಕಿ ಬಿಡ್ಬೇಕು. ಬೇರೆ ಸಮಾಜಗೂ ಕುಚ್ಚನೆ ಮಲ್ತದ ಪಾತಿರ್ದಿನ ಅನಿತಾ ಕಾಸರಗೋಡು ಪಂಪನ ಪುಂಜವನ ಮಿತ್ತು ಕೇಸ್ ಪಾಡ್ದು ಕಾನೂನು ಕ್ರಮದೆತ್ತನರೆ ಗೆಜ್ಜಗಿರಿ ಕ್ಷೇತ್ರದ ಒತ್ತುಗುರುಕಾರ್ಯರು ದೀಪಕ್ ಕೋಟ್ಯಾನ್ ಒತ್ತಾಯ ಮಲ್ತದರು. ಈ ಬಗೆಟ್ಟು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಹಕ್ಕುತ್ತಾಯ ದೊಂಬುದೀತನು. ಅನಿತಾ ಕಾಸರಗೋಡು ಪನ್ಪನ ಪುಂಜವು ಸಾಮಾಜಿಕ ಜಾಲತಾಣುಡು ಬಿರುವಿನ ಸಮಾಜದ ಬಗೆಟ್ ಅಪಮಾನ ಅಪನಂಚ ಕುಚ್ಚನೆದ ಪಾತ್ರಗಳನ್ನು ಪಂಡದಿತ್ತದು ಇತ್ತ ಅರೆನ ಪಾತ್ರಲು ಸುದ್ದಿ ಒಂದುಂಡು. ಈ ಬಗೆಟ್ ಅರೆಗ ಫೋನ್ ಮಲ್ಪನ ಬದಲು ಅರೆನ ಮಿತ್ ಕರ್ನಾಟಕದ ಮಾತಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ಕಾನೂನು ಕ್ರಮದೆತ್ತೊಂದಂಚ ಸರ್ಕಾರದ ಮಿತ್ ಒತ್ತಡ ಕನಪನ ಕೆಲಸ ಮಲ್ಪುಡುಂದು ಗೆಜಗಿರಿ ಕ್ಷೇತ್ರದ ಒತ್ತುಗುರುಕಾರ್ಯರು ದೀಪಕ್ ಕೋಟ್ಯಾನ್ ಒತ್ತಾಯ ಮಲ್ತಿರು. ಇಂಚ ಮಲ್ತದು ಬೇರೆ ಶಕ್ತಿನ ತೋಜಾವುಡುಂದು ದೀಪಕ್ ಕೋಟ್ಯಾನ್ ಮಾತಾ ಬೇರೆ ಸಂಘಟನೆಲೆಗೂ ಭಿನ್ನಾಯ್ತೊಂದರು. ಸಾಮಾಜಿಕ ಜಾಲತಾಣುಡು ಬೇರೆ ಸಮಾಜದ ಬಗೆಟ್ ಬುಡ್ಚಾದಿನ ಚಲ್ಲ ರೀತಿಡು ಪಾತಿರ್ದಿನ ಅನಿತಾ ಕಾಸರಗೋಡು ಪಂಪನ ಪುಂಜವನ ಮಿತ್ ಕಾನೂನು ಕ್ರಮದೆತ್ತನರೆ ಒತ್ತಾಯ ಮಲ್ತದು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ನಿಲೆಟ್ ಗುರ್ಕಾರ್ಯರು ಭುವನೇಶ್ ಪಚಿನಡ್ಕ ದುಂಬಾಳ್ತೆಡು ತಾಲೂಕದ ಬೇತೆ ಬೇರೆ ಸಂಘುಲು ಇತ್ತದು ತಾಲೂಕು ಆಫೀಸ್ ಬಂಟ್ವಾಳಡು ಹರಿಕೃಷ್ಣ ಬಂಟ್ವಾಳ ವಿರುದ್ಧ ನಿರ್ಣಯ ಹಕ್ಕುತ್ತಾಯನ ದುಂಬುದೀದು ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಬೊಕ್ಕ ಬಂಟ್ವಾಳ ಒತ್ತು ವಿಭಾಗದ ಸಹಾಯಕ ಪೊಲೀಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮೆರಿಗೂ ಭಿನ್ನೈತೊನ್ನ ಓಲೆ ಕೊರಿಯರು. ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್, ಬಿರುವೆರೆ ಸಂಘದ ದುಂಬದ ಗುರ್ಕಾರ್ಯ ರಾಮಪ್ಪ ಪೂಜಾರಿ, ಸಂಜೀವ ಪೂಜಾರಿ ಈ ಪೊರ್ತುಡಿತ್ತರು. ನಮ್ಮ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯನ್ನು ನಿನ್ನೆ ಒಂದು ಜಾತಿ ನಿಂದನೆ ಮಾಡಿದ್ರು ಅಂತ ಹೇಳಿಕೊಂಡು ಇಮಿಡಿಯೇಟ್ ಬಂಧನ ಮಾಡಿ ಸುಧೀರ್ ಅರೆಸ್ಟ್ ಮಾಡಿದ್ದಾರೆ. ಇದು ಎಲ್ಲ ಸಾಮಾಜಿಕ ಜಾಲದಲ್ಲೇ ಬಂದಿದೆ. ಅದರ ಬಗ್ಗೆ ಯಾವ ಅಂದರೆ ರಾಜಕಾರಣಿಗಳಿಗೆ ಒಂದು ಕಾನೂನು, ಸಾಮಾಜಿಕ ಇದಕ್ಕೆ ಒಂದು ಕಾನೂನು ಆಗಬಾರ್ದು, ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇರಬೇಕು ಅನ್ನೋ ದೃಷ್ಟಿ ಇಲ್ಲ. ನಾವು ಇವತ್ತು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ವತಿಯಿಂದ ನಮ್ಮದೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಗೃಹಾಧಿಕಾರಿಗಳಿಗೆ ತಿಳಿಸಬೇಕು, ಅವಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿನ ಗೆಲ್ಮೆಡು ಜಾರಿಗೆ ಕನತದ ದಾಖಲೆ ಮಲ್ತದನೆಂದು ಪಕ್ಷದ ನಾಯಕರು ಪದ್ಮರಾಜ್ ಆರ್ ಪೂಜಾರಿ ಪಂತೆರು. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೆದ್ರದ ನಿಲೆಟ್ ನಡಪಾಯಿನ ಕಾರ್ಯಕ್ರಮಟ್ಟು 6 ಪಾತಿರಿಯರು. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೆದ್ರಾ ಪೊಂಜು ಬೊಕ್ಕ ಜೋಕ್ಲಿನ ಕಲ್ಯಾಣ ಇಲಾಖೆ ಆಳ್ವಾಸ್ ಕುಡ್ಲ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೊಕ್ಕ ಆಸ್ಪತ್ರೆ ಬೆದ್ರಾ
ಗ್ರಾಮ ಸ್ವರಾಜ್ಯ ಪ್ರತಿಷ್ಠಾನ ದಕ್ಷಿಣ ಕನ್ನಡ ಬಿಲ್ಲವ ಸಂಘ ಇರುವ ಇಲ್ದ ಜೊತೆ ಸೇರಿಕೆಡು ಬೆದ್ರದ ಸಮಾಜ ಮಂದಿರಡು ಧರ್ಮದ ಆಯುರ್ವೇದ ಆರೋಗ್ಯ ಪರೀಕ್ಷೆದ ಶಿಬಿರ ಬೊಕ್ಕ ಗೃಹಲಕ್ಷ್ಮಿ ಕೋಟಿ ಸಂಭ್ರಮ ಕಾರ್ಯಕ್ರಮ ನಡೆತಂಡ ಕಾಂಗ್ರೆಸ್ ಪಕ್ಷದ ನಾಯಕಿಯರು ಊರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಪದ್ಮರಾಜಾರ್ ಪೂಜಾರಿ ಪಾತಿರ್ದು ಕಾಂಗ್ರೆಸ್ ಪಕ್ಷ ಓಟುಡ್ದು ದುಂಬು ಪ್ರಣಾಳಿಕೆಡು ಐನ್ ಗ್ಯಾರಂಟಿ ಯೋಜನೆಯನ್ನು ಜನಗಳನ್ನ ದುಂಬು ದೀದಿತ್ತಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬತ್ತಿ ಬೊಕ್ಕ ಗ್ಯಾರಂಟಿ ಯೋಜನೆಯನ್ನು ಗೆಲ್ಮಿಡ ಜಾರಿಗೆ ಕನ್ನತದ ದಾಖಲೆ ಮಲ್ತದನೆಂದು ಪಂಡೇರು ಗೃಹಲಕ್ಷ್ಮಿ ಯೋಜನೆದ ಫಲದೇತೊನ್ನಕ್ಲೆಡ ಅದೃಷ್ಟ ಚೀಟಿ ದೇತದು 10 ಜನಕ್ಕೂ ಸೀರಿಲೇನು ಇನಾಮಾದ ಪಟ್ಟಿಯರು 30 ಹೆಚ್ಚು ಜನ ಫಲದೇತೊನ್ನಕ್ಕಲು ಪಾಲ್ದೆತ್ತೊಂಡೇರು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯಲ್ಲಿನ ಅನುಷ್ಠಾನ ಪ್ರಾಧಿಕಾರದ ಗುರುಕಾರ್ಯರು ಭಾರತ್ ಮುಂಡೋಡಿ ಕೆಎಂಎಫ್ ನಿರ್ದೇಶಕರು ಕೆಪಿ ಸುಚರಿತಾ ಶೆಟ್ಟಿ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಗ್ರಾಮ ಸ್ವರಾಜ್ಯ ಪ್ರತಿಷ್ಠಾನದ ಗುರುಕಾರ್ಯರು ಸುಭಾಷ್ ಚಂದ್ರ ಶೆಟ್ಟಿ ಕಾರ್ಯಕ್ರಮ ಇಟ್ಟಿದ್ದಾರೆ. ಬಂಧುಗಳೇ, ಇವತ್ತು ತಮಗೆ ಗೊತ್ತಿರಬಹುದು, ಚುನಾವಣಾ ಪೂರ್ವದಲ್ಲಿ ಹಲವಾರು ಈ ಗ್ಯಾರಂಟಿಯ ಬಗ್ಗೆ ಬೇರೆ ರೀತಿಯಲ್ಲಿ ನಮ್ಮನ್ನು ವ್ಯಂಗ್ಯವಾಗಿ ಇದನ್ನು ಮಾತಾಡಿದ್ರು. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲ ಇವರು ಸುಮ್ಮನೆ ಚುನಾವಣೆಗೋಸ್ಕರ ಮತಕ್ಕೋಸ್ಕರ ಹೇಳ್ತಾರೆ, ಇದೆಲ್ಲ ಆದ್ರೆ ನಾವು ದಿವಾಳಿ ಆಗಿ ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಈ ಹಿಂದಿನಿಂದಲೂ ಇತಿಹಾಸವನ್ನು ತಾವು ಗಮನಿಸಿಕೊಂಡು ಬಂದ್ರೆ ತಮಗೆ ಗೊತ್ತಾಗುತ್ತೆ. ಈ ದೇಶದಲ್ಲಿ ಬಡವರ ಪಾಲಿಗಿದ್ದು ಈ ದೇಶವನ್ನು ಬೆಳೆಸಿದ ಪಕ್ಷ ಅಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಭರವಸೆಯನ್ನು ನೀಡಬೇಕಾದ್ರೂ ಕೂಡ 100 ಬಾರಿ ಆಲೋಚನೆ ಮಾಡಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಅಂತ ಭರವಸೆಗಳನ್ನು ನೀಡುತ್ತೆ ಅನ್ನುವಂಥದ್ದು. ಆ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದ ನಂತರ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿತ್ತು. ಇವತ್ತಿನವರೆಗೂ ಈ 5 ವರ್ಷದಲ್ಲಿ ಇವತ್ತು 3 ವರ್ಷ ಮುಗಿದು ಹೋದ್ರೂ ಕೂಡ ಇವತ್ತು ಯಶಸ್ವಿಯಾಗಿ ಈ ಗ್ಯಾರಂಟಿ ಯೋಜನೆಗಳು ನಡೀತಾ ಇದೆ ಅನ್ನುವಂಥದ್ದು ಇದು ಬಹಳ ದೊಡ್ಡ ಸಾಧನೆ ಅನ್ನುವಂಥದ್ದು. ಕುಡ್ಲಕದ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಡು ಸೋಮವಾರ ಲೋಕ ಕಲ್ಯಾಣಗಾದ ಸಾಮೂಹಿಕ ಬುಂಡಾಭಿಷೇಕ ನಡಪಾದಿರು. ಕುಡ್ಲಕದ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಡು ಸೋಮವಾರ ಲೋಕ ಕಲ್ಯಾಣಗಾದ ಸಾಮೂಹಿಕ ಬುಂಡಾಭಿಷೇಕ ಅಟ್ಟಣೆ ಮಲ್ತದಿತ್ತೇರು. ಕದ್ರ ಕ್ಷೇತ್ರದ ನಿಲೆಟು ಸಾರ್ವಜನಿಕ ಸಂಘ ಸಂಸ್ಥೆಲಿನ ಜೊತೆ ಸೇರಿಗೆಡು ಸಾಮೂಹಿಕ ಪ್ರಾರ್ಥನೆ ಬುಂಡಾಭಿಷೇಕ ನಡೆತಂಡು ತುಡರ್ಬುಲ್ಪ ಪೊತ್ತಾದ ಕ್ಷೇತ್ರದ ಎದುರು ಪ್ರಾರ್ಥನೆ ಮಲ್ತೇರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಎಜೆ ಶೆಟ್ಟಿ, ಮುಖ್ಯ ಕಾರ್ಯತೋಹನಾಧಿಕಾರಿ ಪುಷ್ಪಲತಾ, ಸಮಿತಿ ಬೊಕ್ಕ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ, ದುಂಬುದ ಮೇಯರ್ ಲಾಯ್ನ ಶಶಿಧರ್ ಹೆಗ್ಡೆ ಬೊಕ್ಕ ಪ್ರೇಮಾನಂದ ಶೆಟ್ಟಿ, ಬೇತೆ ಸಂಘ ಸಂಸ್ಥೆಗಳ ನಾಯಕರು, ದುಂಬುದ ಜನಪ್ರತಿನಿಧಿಗಳು ಬೊಕ್ಕ ಕದ್ರ ಕ್ಷೇತ್ರದ ಭಕ್ತರು ಪಾಲ್ಗೊಂಡಿರು. ಇವತ್ತು ಇಡೀ ಪ್ರಪಂಚ ಶೋಭೆಯಲ್ಲಿ ನಲುಗುತ್ತಾ ಇದೆ. ಯುದ್ಧಗಳ ಕಾರ್ಮೋಡ. ನಮ್ಮ ಉದ್ದೇಶ ಇಷ್ಟೇ, ನಾವು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂಥ ಪರಂಪರೆ ಇದು. ಈ ಇಳೆಗೆ ಮಳೆ ಬಿದ್ದು ಇಳೆ ತಂಪಾಗಿ ಜಗತ್ತಿಗೆ ಸುಭಿಕ್ಷೆ ಆಗಬೇಕಂತೇಳುವ ಅಪೇಕ್ಷೆಯಿಂದ ಈ ಸಿಯಾಳಬೇಕೆ ಬುಂಡಾಭಿಷೇಕದ ಒಂದು ಚಿಂತನೆ. ಈ ವರ್ಷ ಈ ಜಗತ್ತಿನ ಕ್ಷೋಭೆ, ಆ ಯುದ್ಧಗಳ ಕಾರ್ಮೋಡದ ಒಂದು ಕ್ಷೋಭೆ, ಅದು ಆ ಮೋಡ ಮಾಯವಾಗಿ ಮೋಡದಂತೆ
ಭೂಮಿಗೆ ಮಳೆ ಸುರಿದು ಇಳೆ ತಂಪಾಗಬೇಕು ಅಂತ ಹೇಳುವಂಥ ಸದುದ್ದೇಶ, ಸಾಮೂಹಿಕವಾದಂಥ ಸಿಯಾಳಾಭಿಷೇಕ ಎಲ್ಲರೂ ಸೇರಿ ನಾವು ಮಾಡಿದ್ದೇವೆ, ದೇವರಿಗೆ ಸಮರ್ಪಿಸಿದ್ದೇವೆ. ವಿಶ್ವ ಉಳಿದರೆ ರಾಷ್ಟ್ರ ಉಳಿತದೆ, ರಾಷ್ಟ್ರ ಉಳಿದರೆ ನಮ್ಮ ರಾಜ್ಯ ಉಳಿತದೆ, ನಮ್ಮ ರಾಜ್ಯ ಉಳಿದರೆ ನಮ್ಮ ಈ ನಾಡು ಉಳಿತದೆ, ನಮ್ಮ ನಾಡು ಉಳಿದರೆ ಮಂಜುನಾಥ ದೇವರ ಕ್ಷೇತ್ರ ಉಳಿತದೆ. ಹಾಗೆ ರಾಷ್ಟ್ರ ಉಳಿದರೆ ಧರ್ಮ ಉಳಿತದೆ, ಧರ್ಮ ಉಳಿದರೆ ನಮ್ಮ ಜಾತಿ ವಿಜಾತಿ ಪಂಗಡಗಳು ಉಳಿತದೆ. ಅದು ಎಲ್ಲ ಉಳಿದರೆ ನಾವು ಉಳಿತೇವೆ, ನಮ್ಮ ಮನೆ ಉಳಿತೇವೆ, ನಮ್ಮ ಮನೆಯ ಬೆಳಕು ಅದು ವಿಶ್ವಕ್ಕೆ ಬೆಳಕಾಗ್ಬೋದು. ಈ ಎಲ್ಲ ಸದುದ್ದೇಶ ಆ ಮಂಜುನಾಥ ದೇವರು ಆ ಸಾನ್ನಿಧ್ಯದಿಂದ ನಮಗೆ ಅನುಗ್ರಹಿಸಲಿ. ದೇವಿರ ಊರಿಯ ಅದುಪುನಗ ನಂಗೆ ಧಾರ್ಮಿಕ ಪಗೆ ಬಲ್ಲಿಂದು ಕನ್ಸ್ಟ್ರಕ್ಷನ್ಸ್ ಮೇಂಟೆನೆನ್ಸ್ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ದಯಾನಂದ ಕಾವೂರು ಪಂತೇರು. ಯೂತ್ ಸೆಂಟರ್ ಪಡೀಲ್ದ ಕಾರ್ಯಕ್ರಮ ಗುರ್ಕಾರ್ಮೆ ವಹಿಸಿದ ಆರ್ಪಾತಿರಿಯರು. ಕುಡ್ಲಾನಗರ ಪಡೀಲ್ದ ಯೂತ್ ಸೆಂಟರ್ ಸಂಘಟನೆ ದಾನಿಲೆಟ್ಟು ಪ್ರತಿಭಾ ಪುರಸ್ಕಾರ ಬೊಕ್ಕ ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಐತಾರ ಪಡೀಲ್ದ ಯೂತ್ ಸೆಂಟರ್ ನಡೆತಂಡ 2025 ಸಾಲದ 10ನೇ ಕ್ಲಾಸ್ ಬೊಕ್ಕ CBSE 10ನೇ ಕ್ಲಾಸ್ ಪರೀಕ್ಷೆ ಸ್ವಲ್ಪ ಶೇಕಡೋಡ್ಲ ಹೆಚ್ಚು ಮಾರ್ಕ್ ದಿತ್ತಿನ ಊರ್ದ ಬರೋಗಲ್ಪರ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಕುರಿತು ತಮ್ಮನದ ಮರ್ಯಾದೆ ಮಲ್ತೇರು. ಊರ್ದ ಬಿಸಿದಿ ಆದುಪುನ ಪ್ರಿಯಾಕಿ ಬೊಕ್ಕ ಎಲ್ಲಿ ಪ್ರಾಯಡೇ ಬೇತೆ ಬೇತೆ ನಮ್ಮುನಡು ಬಿಸಿ ಆದುಪುನ ಕೊಡಕಲ್ ನೂದಿದ ಹವೀಶ್ ಆರ್ ಪೂಜಾರಿಯರಿಗೂ ತಮ್ಮನದ ಮರ್ಯಾದೆ ಮಲ್ತೇರು. ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್ ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ದಯಾನಂದ ರಾವ್ ಕಾವೂರು ಗುರ್ಕಾರ್ಮೆ ವಹಿಸಿದ ಪಾತಿರ್ದು ದೇವೇರು ಒರಿಯೇ ಆದುಪುನಗ ನಂಗೆ ಧಾರ್ಮಿಕ ಪಗೆ ಬಲ್ಲಿ ಜೋಕುಲು ಬರೋ ಕಲ್ತಿನ ಕುಲ ಆಪುನೇತ ಒಟ್ಟುಗು ಬುದ್ಧಿ ಅಂತಿರ್ಲ ಆವುಡುಂದ ಅರ್ಪಂಡೇರು. ನಾಗೂರಿ ಟೌನ್ ಬ್ಯಾಂಕ್ ಮ್ಯಾನೇಜರ್ ಸೂರಜ್ ಶೆಟ್ಟಿ, ಉದ್ಯಮಿ ಶಿವಪ್ರಸಾದ್ ಶೆಟ್ಟಿ ಮಲ್ಲಬಿನ್ನರ ಆದಿತ್ತೇರು. ಸೂರಜ್ ಶೆಟ್ಟಿ ಪಾತಿರ್ದು ಸಾಧಕಿರು ಬೊಕ್ಕ ಬಿರ್ಸೆರೆಗೆ ಮೆಚ್ಚುಗೆ ತೆರಿಪಾಯಿರು. ಯೂತ್ ಸೆಂಟರ್ ಪಡೀಲ್ದ ಮರ್ಯಾದೆ ಗುರ್ಕಾರ್ಯರು ಸುರೇಶ್ ಸಾಲ್ಯಾನ್, ಗುರ್ಕಾರ್ಯರು ಮಾಧವ ಕೊಟ್ಟಾರಿ, ಒತ್ತು ಗುರ್ಕಾರ್ದಿ ಲತಾರ್ ಕೋಟೆ ಅನ್ಬಕ ಪದಾಧಿಕಾರಿಗಳು ಕಾರ್ಯಕ್ರಮ ಇತ್ತರು. ನಮ್ಮ ಒಂದು ಚಪ್ಪಲ್ ಒಳಗೆ ಒಂದು ಸಣ್ಣ ಕಲ್ಲು ಸೇರಿದ್ರೆ ನಾವು ನಡಿಲಿಕ್ಕೆ ಆಗುದಿಲ್ಲ. ರೋಡ್ ಎಷ್ಟೇ ಚಂದ ಇರಲಿ ನಾವು ನಡಿಲಿಕ್ಕೆ ಆಗುದಿಲ್ಲ. ಸೊ ನಮ್ಮ ಸುತ್ತಮುತ್ತ ಎಷ್ಟೇ ನೆಗೆಟಿವ್ಸ್ ಇರ್ಬೋದು, ಬಟ್ ನಾವು ಭಗವಂತನ ಒಂದು ಪ್ರಾರ್ಥನೆ ಮಾಡಿ ಅದರ ಮುಖಾಂತರ ನಾವು ಮುಂದುವರಿದ್ರೆ ನಮಗೆ ಸಕ್ಸಸ್ ಖಂಡಿತವಾಗಿ ಸಿಗ್ತದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾತು ನಾನು ಹೇಳಲೇಬೇಕು. ಏನಂತ ಹೇಳಿದ್ರೆ, ಇವತ್ತು ಪ್ರತಿಭಾನ್ವಿತರು ಎಲ್ಲ ಇಲ್ಲಿ ಇದ್ದಾರೆ. ನಿಮ್ಮನ್ನು ಗುರುತಿಸುವ ಕಾರ್ಯ ಏನು ಮಾಡಿದೆ ಯೂತ್ ಸೆಂಟರ್ ಕ್ಲಬ್, ಇದು ಶ್ಲಾಘನೀಯ. ಅದನ್ನು ನೀವು ಹೇಗೆ ನೆನಪಿಡ್ಬೇಕಂತ ಹೇಳಿದರೆ, ಇನ್ ಫ್ಯೂಚರ್ ಈಗ ನೀವು ನಿಮ್ಮ ಲೈಫಲ್ಲೆಲ್ಲ ಸೆಟ್ಲ್ ಆದ ನಂತರ ಆಮೇಲೆ ನಾನೇ ನನ್ನ ಲೈಫ್ ಅಂತ ಎನಿಸ್ಬಾರ್ದು. ನೀವು ಸಮಾಜದಿಂದ ನಾವೇನು ಪಡೆದಿದ್ದೇವೆ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು. ನೀವು ಮತ್ತೆ ಯೂತ್ ಸೆಂಟರ್ಗೆ ಬರಬೇಕು, ಎಲ್ಲಿ ಅಂತ ಕೇಳಬೇಕು, ಈ ಥರ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳಬೇಕು ಪ್ರೋಗ್ರಾಮ್. ಅದಕ್ಕೆ ನಮ್ಮಿಂದ ಏನು ಒಂದು ಆಗ್ತದೆ ಆ ಥರದ ಕೆಲಸ, ಒಂದು ಹೆಲ್ಪ್ ಏನಾದರೂ ಒಂದು ಮಾಡಬೇಕು. ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ 18ಕ್ಕಿಂತಲೂ ಹೆಚ್ಚು ಪುರಾಣಗಳದ್ದು ಸಾರಾಂಶ ಕೂಡ ನೋಡಿ, ಅದರೊಟ್ಟಿಗೆ ಕ್ರೈಸ್ತರ ಬೈಬಲ್, ಮುಸಲ್ಮಾನರ ಇಸ್ಲಾಂನ ಬಗ್ಗೆ 3-4 ಪುಸ್ತಕಗಳನ್ನು ನಾನು ಮಕ್ಕದಿಂದ ತರಿಸಿದ್ದೇನೆ. ಮಸ್ಕಟ್ನಲ್ಲಿರುವ ಅದರಲ್ಲಿ ಕೂಡ ನೋಡಿದ್ದೇನೆ ವಿಷಯ. ಅದರಲ್ಲಿ ನೋಡಿದರೆ ಯಾವ ಧರ್ಮದಲ್ಲಿ ಕೂಡ ಏನೂ ಕುಂದುಕೊರತೆ ಇಲ್ಲ, ಎಲ್ಲ ಧರ್ಮವೂ ಸರಿಯಾಗಿದೆ. ಹಾಗಾದರೆ ಧಾರ್ಮಿಕ ದ್ವೇಷ ಯಾಕೆ? ಅದು ಯಾರು ಅರ್ಥ? ಧಾರ್ಮಿಕ ಜಗಳ ಯಾಕೆ? ಹಿಂದೂಗಳು ಮಸೀದಿಯನ್ನು ಹೋಗಿ ಒಡೆಯುವುದು, ಮುಸಲ್ಮಾನರು ದೇವಾಲಯವನ್ನು ಒಡೆಯುವುದು, ಈ ರೀತಿಯ ಭಾವನೆ ಅಥವಾ ಒಂದು ಮನಸ್ಥಿತಿ ಜನರಲ್ಲಿ ಯಾಕೆ ಇದೆ? ಇದನ್ನು ಹೋಗಲಾಡಿಸುವುದು ಹೇಗೆ? ಈ ಬಗ್ಗೆ ನಾವು ಆದಷ್ಟು ಬೇಗ ಆಲೋಚನೆ ಮಾಡಿಕೊಂಡಷ್ಟು ನಮ್ಮ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲು ಸಾಧ್ಯವಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಡಿಪು ಶಾಖೆಡ್ ಜೂನ್ 14 ಮುಟ್ಟ ತರಾವರಿ ಬೊಳ್ಳಿ ಪದ್ದೈಲಿನ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ಸಿಲ್ವರ್ ಫೇಸ್ಟ್ ನಡೆತೊಂದುಂಡು.
ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಡಿಪು ಶಾಕಿಡು ಜೂನ್ 14 ಮುಟ್ಟ ತರಾವರಿ ಬೊಳ್ಳಿ ಪದ್ದೆಯಲ್ಲಿನ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ಸಿಲ್ವರ್ ಫೆಸ್ಟ್ ನಡೆತೊಂದುಂಡು. ರೂಪದರ್ಶಿಲಾಯಿನ ಡಾಕ್ಟರ್ ಆನ್ಸಿ ಡಿಸೋಜಾ ಬೊಕ್ಕ ಭಾರತಿ ಸುರೇಶ್ ಬೊಳ್ಳಿ ಪದ್ದೆಯಲ್ಲಿನ ಬಿಡುಗಡೆ ಮಲ್ತದ ಸಿಲ್ವರ್ ಫೆಸ್ಟ್ಗೆ ಚಾಲನೆ ಕೊರಿಯರು. ಡಾಕ್ಟರ್ ಆನ್ಸಿ ಡಿಸೋಜಾ ಪಾತಿರ್ದ ಮಲ್ಬಾರ್ ಗೋಲ್ಡ್ ಸಂಸ್ಥೆಡು ಬಂಗಾರು ವಜ್ರ ಬೊಳ್ಳಿ ಬೊಕ್ಕ ಪ್ಲಾಟಿನಂ ಪದ್ದೆಯಲ್ಲಿನ ತರಾವರಿ ಜಮ್ಮೆ ಮಲ್ತದಿತ್ತೇರು. ಪೊಂಜೋಲಿನ ಖುಷಿಕ ಹೊಂದು ನಂಚಿನ ತರಾವರಿ ನಮೂನೆದ ಪದ್ದೆಯಿಲುಂಡು. ಕೆಲಸದಕ್ಲಿನ ಸೇವೆ ಬಾರಿ ಎಡ್ಡೆ ಉಂಡೊಂದು ಮೆಚ್ಚುಗೆ ತೆರಿಪಾಯರು. ಭಾರತಿ ಸುರೇಶ್ ಪಾತಿರ್ದ ಪಾಕ ವರ್ಷಲೆಡ್ದು ತಾನು ಮಲಬಾರ್ ಸಂಸ್ಥೆದ ಪದ್ದೆಯಿಲಿನ ದೇತನೊಂದುಲ್ಲೆ ಮುಲ್ಪದ ಪದ್ದೆಯಿಲಿನ ಗುಣಮಟ್ಟ ಬೊಕ್ಕ ಗಿರಾಕಿ ದೋಸ್ತಿ ಸೇವೆ ಮನ್ಪುನಂಚ ಉಂಡು ಒಂದು ಪಂಡೇರು. ಮಲಬಾರ್ ಗೋಲ್ಡ್ ದ ಸೇಲ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಸಂದೀಪ್ ಸಪಲ್ಯ ಪಾತಿರ್ದ ಈ ಸಿಲ್ವರ್ ಫೆಸ್ಟೆಡ್ ವಿಶೇಷ ನಮೂನೆದ ಬೊಳ್ಳಿದ ಪದ್ದೆಯಲ್ಲಿನ ಬಾರಿ ಒಟ್ಟು ಮಲ್ತದ ಗಿರಾಕಿಲೆಗೆ ಒದಗಾದಂಡ. ಭಾರತೀಯ ಪರಂಪರೆ ಬೊಕ್ಕ ಸಂಸ್ಕೃತಿನ ಇಂದೆಟ್ಟು ದೇರ್ತ ಪತ್ತದಂಡ. ಸಿಲ್ವರ್ ಫೆಸ್ಟಿವಲ್ ಕೂಡು ಬೊಳ್ಳಿದ ಪದ್ದೆ ತಯಾರು ಮಲ್ಪನ ಖರ್ಚಿಡು 130 ರಿಯಾಯಿತಿ ಕೊರೊಂದುಂಡು ಪಂಡೇರು. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಡಿಪು ಶಾಖೆದ ಮುಖ್ಯಸ್ಥರು ವಿಜಯ್ ಕುಮಾರ್ ಡಿ, ಮ್ಯಾನೇಜರ್ ನಕುಲಾಯಿನ ಪುರಂದರ ತಿಂಗಳಾಯ ಬೊಕ್ಕ ಮುಸ್ತಫಾ ಎಕೆ, ಮಾರ್ಕೆಟ್ ಮ್ಯಾನೇಜರ್ ತಮ್ಜೀಮ್ ಶಿರ್ವಾ ಸಿಲ್ವರ್ ಫೆಸ್ಟ್ ಉದಿಪನುಡಿತ್ತೇರು. ನಾನು ಮಲಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ಸಿಗೆ ಆಲ್ಮೋಸ್ಟ್ ಒಂದು 13 years ಇಂದ ಬರ್ತಾ ಇದ್ದೇನೆ. ಇಲ್ಲಿ ನನಗೆ ಇಲ್ಲಿಯ ಸ್ಟಾಫ್ ಇದ್ದು ಬಿಹೇವಿಯರ್ ಮತ್ತು ಪ್ಲಸ್ ಇಲ್ಲಿಯ ಜ್ಯುವೆಲ್ರಿ ಇವರ ಹತ್ರ ಎಲ್ಲ ಟೈಪ್ ಇದ್ದು, ಅಂದರೆ ಆ್ಯಂಟಿಕ್ಕಿಂದ ಹಿಡಿದು ಮಾಡರ್ನ್ ಜ್ಯುವೆಲ್ರಿ ಎಲ್ಲ ಟೈಪಲ್ಲಿ ನಮಗೆ ಇಷ್ಟವಾದ ರೀತಿಯಲ್ಲಿ ಇಲ್ಲಿ ಅವೈಲೇಬಲ್ ಉಂಟು. ಗೋಲ್ಡ್ ಸಿಲ್ವರ್ ಮಾತ್ರ ಅಲ್ಲ, ಡೈಮಂಡ್ಸ್ ಪ್ಲಾಟಿನಮ್ ಎಲ್ಲ ಟೈಪದ್ದು ಜ್ಯುವೆಲ್ರಿ ಇಲ್ಲಿ ನಮಗೆ ಸಿಗ್ತದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಇಲ್ಲಿನ ವೆರೈಟಿ ಆಫ್ ಕಲೆಕ್ಷನ್ಗೆ ನಾನು ಒಂದು ತುಂಬ ವೆರೈಟೀಸ್ ಡೈಮಂಡ್ಸ್ ಇರ್ಬೋದು ಅಥವಾ ಆ್ಯಂಟಿಕ್ ಅಥವಾ ಸಿಲ್ವರ್ ಎಲ್ಲದರಲ್ಲೂ ಸಹ ನನಗೆ ಇಷ್ಟ ಆಗುವಂಥ ಕಲೆಕ್ಷನ್ಸ್ ಇಲ್ಲಿ ಉಂಟು. ಹಾಗೆ ಮತ್ತು ಇಲ್ಲಿನ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿನ ಸ್ಟಾಫ್ ಕೂಡ ಸಹ ತುಂಬ ಫ್ರೆಂಡ್ಲಿಯಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ. ಮತ್ತು ನಮಗೆ ಇಲ್ಲಿದ್ದ ಡಿಸೈನ್ಸ್ ಇರ್ಬೋದು ಎಲ್ಲವೂ ಸಹ ತುಂಬ ಇಷ್ಟ. ಸುರತ್ಕಲ್ ಇಡ್ಯಾದ ಶ್ರೀ ವಿಠೋಬಾ ರುಕುಮಾಯಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರುಡು ಕರಿನ ಮೇ ತಿಂಗಳು ನಡತಿನ ಬ್ರಹ್ಮ ಕಲಶದ ಗೆಲ್ಮೆಗ ಕಾರಣ ಎನ್ನಕ್ಲೆಗ ಸೊಲ್ಮೆ ಸಂಧಾವನ ಕಾರ್ಯಕ್ರಮ ನಡಪಾದಿರು. ಸುರತ್ಕಲ್ ಇಡ್ಯಾದ ಶ್ರೀ ವಿಠೋಬಾ ರುಕುಮಾಯಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರುಡು ಕರಿನ ಮೇ ತಿಂಗಳು ನಡತಿನ ಬ್ರಹ್ಮ ಕಲಶದ ಗೆಲ್ಮೆಗ ಕಾರಣ ಎನ್ನಕ್ಲೆಗ ಸೊಲ್ಮೆ ಸಮರ್ಪಣಾ ಸಭೆ ಅಟ್ಟಣೆ ಮಲ್ತದಿತ್ತರು. ಸಂಘದ ಒತ್ತು ಗುರುಕಾರ್ಯರು ಯೋಗೇಶ್ ಜಿ ಕೋಟ್ಯಾನ್ ಸುರುತ ಪಾತ್ರ ಪಂಡಿರು. ಕ್ಷೇತ್ರ ಪಿರಕಟ್ಟಿನ ಸಮಿತಿದ ಮರ್ಯಾದೆ ಗುರುಕಾರ್ಯರು ಮಹಾಬಲ ಪೂಜಾರಿ ಕಡಂಬೋಡಿ, ಗುರುಕಾರ್ಯರು ಚಂದ್ರಶೇಖರ್ ನಾನಿಲ್, ಸಂಘದ ಪ್ರಧಾನ ಕಾರ್ಯಂತರು ಮಧುಸೂದನ್ ಪಾತಿರ್ದ ಪ್ರತ್ಯಕ್ಷ ಪರೋಕ್ಷವಾದ ಸಹಾಯ ಸಹಕಾರ ಕೊರ್ನ ಮಾತ್ರೆಗಳ ಸೊಲ್ಮೆ ಸಂದಾಯರು. ಜೂನ್ 26 ದೃಢ ಕಲಶ ನಡಪೆರೆಯುತ್ತದೆ. ಧಾರ್ಮಿಕ ಕಾರ್ಯಕ್ರಮದ ಲೆಪ್ಪೋಲಿನ ಈ ಪೊರ್ತುಡು ಬಿಡುಗಡೆ ಮಲ್ತಿರು. ವಿಟ್ಲ ಪೆರುವಾಯ್ದ ಮುಚ್ಚಿರ ಪದವು ಫಾತಿಮಾ ಮಾತಿನ ಇಂಗ್ರೇಜಿಡ್ 2026-27ನೇ ಸಾಲದ ಕ್ರೈಸ್ತ ಬರವು ವರ್ಷದ ಉದಿಪನ ಬೊಕ್ಕ ಸಾಧಕರಿಗೆ ತಮ್ಮನದ ಮರ್ಯಾದೆ ಲೇಸ್ ಆಯ್ತಾರ ನಡೆತಂಡ. ವಿಟ್ಲ ಪೆರುವಾಯ್ದ ಮುಚ್ಚಿರ ಪದವು ಫಾತಿಮಾ ಮಾತನ ಇಂಗ್ರೇಜಿಡ್ 2026-27ನೇ ಸಾಲದ ಕ್ರೈಸ್ತ ಬರವು ವರ್ಷದ ಉದಿಪನ ಬೊಕ್ಕ ಬರವು ಕಲ್ಪನಾ ಸಾಧಕರಿಗೆ ತಮ್ಮನದ ಮರ್ಯಾದೆ ಲೇಸ್ ಐತಾರ ನಡೆತಂಡ. ಈ ಶೈಕ್ಷಣಿಕ ವರ್ಷನು ನಮ್ಮ ಜೋಕುಲು ದೇವರ ರಾಜ್ಯದ ಫಲಕುಲು ಪನ್ಪುನ ಅರ್ಥದಿಂಜಿದಿ ಉದ್ದೇಶ ಪಾತ್ರದೊಟ್ಟಿಗೆ ದೀವು ಒಂದೇರು. ಇಂಗ್ರೇಜಿದ ಧರ್ಮ ಗುರುಕುಲು ಕ್ರೈಸ್ತ ಬರವು ಸಂಸ್ಥೆಲಿನ ಜೋಕುಲು ಬರವು ಕಲ್ಪಾವನಕುಲು ಜೋಕ್ಲಿನ ಇಲ್ಲಲ್ದಕುಲು ಬೊಕ್ಕ ಪಾಲನಾ ಮಂಡಳಿದ ಪದಾಧಿಕಾರಿಲು ಇತದ ಹೊಸ ಬರವು ವರ್ಷದ ಉದಿಪನ ಮಲ್ತೇರು. 10ನೇ ಕ್ಲಾಸ್ ಪರೀಕ್ಷೆಡ್ ಹೆಚ್ಚ ಮಾರ್ಕ್ ದಿತ್ತಿನ ಬರವು ಕಲ್ಪನೆಟ್ಟು ಬಿರ್ಸಿರಾಯನ ರಿನಿಶಾ ಡಿಸೋಜಾ ಬೊಕ್ಕ ಲೈನಿಯಾ ಡಿಸೋಜಾ ಮೊಕ್ಲೆಗ್ ಕರಿದು ಪೋಯಿ ಹೆನ್ರಿ ಡಿಸೋಜಾ ನೆಂಪುಡು ವಿಶೇಷವಾದ ತಮ್ಮನದ ಮರ್ಯಾದೆ ಮಲ್ತೇರು. ಮುಚ್ಚಿರ ಪದವು ಫಾತಿಮಾ ಮಾತೆ ಇಂಗ್ರೇಜಿದ ಧರ್ಮಗುರು ಸೈಮನ್ ಡಿಸೋಜಾ ಬಲಿ ಪೂಜೆ ಅರ್ಪಣೆ ಮಲ್ತದ ಸಂದೇಶ ಕೊರಿಯರು. ಬ್ರದರ್ ಪ್ರಿತೇಶ್ ಪಿಂಟೋ, ಕ್ರಿಸ್ಟಿನ್ ಡಿಸೋಜಾ ಕಡೆಂಗೋಡ್ಲು, ಇಂಗ್ರೇಜಿದ ಪಾಲನಾ ಮಂಡಳಿದ ಒತ್ತು ಗುರುಕಾರ್ಯರು ಡೆನಿಸ್ ಮೊಂತೇರೋ, ಕಾರ್ಯಂತೇರು ವಿನ್ಸೆಂಟ್ ಡಿಸೋಜಾ ಕಾರ್ಯಕ್ರಮ ಟಿತ್ತೇರು. मार्कच्या वेळच्या नाही जाल्यार फुडारा संबंधी आमी जायते मंत्राय जाय हे मती दवर सचकड भुरग्यांनी डिस्टिंक्शन काडच्या खातीर ह्या वर्सा
10th बरी हुशार भुरगीं आसात, PUC हुशार भुरगीं मेळटलीं आसात, देखून आमची आशा आसा सकट भुरग्यांक येवचो म्हळ्यार ह्या वर्सा सुरवात जाला शैक्षणीक वर्स बरें आनी उजवाडाक आनी ह्या मुखार फिरतेचे कुटुंबांक अशे रितीन तुमी मान हाडात म्हणून तुमचे कडेन हांव विनंती करता. ಕಜ್ಜ ತುಳು ಸಿನಿಮಾ ಜೂನ್ 19ಕ್ಕೆ ಕರಾವಳಿ ಜಿಲ್ಲೆದೋರ್ಮಿಡ್ ಪ್ರದರ್ಶನ ಶುರು ಮಲ್ಪುಣಂದು ಚಿತ್ರಕಥೆ ಪಾತ್ರಕಥೆ ಬೊಕ ಸಾಹಿತ್ಯ ಬರೆದು ಕಲಾವಿದಲ ಆದುಪುನ ಮೋಹನ್ ರಾಜ್ ಸುದ್ದಿ ಕೊಟ್ಟೋಡು ತೆರಿಪಾದಿರು. ಕಜ್ಜ ತುಳು ಸಿನಿಮಾಗೂ ಚಿತ್ರಕಥೆ ಪಾತ್ರಕಥೆ ಸಾಹಿತ್ಯ ಬರೆದು ಕಲಾವಿದರಾದ್ಲ ಪಾಲ್ದೆತೊಂದಿನ ಮೋಹನ್ ರಾಜ್ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿ ಕೊಟ್ಟೋಡು ಪಾತಿರ್ದು ಸುಮುಖ ಪ್ರೊಡಕ್ಷನ್ಸ್ ಗುರ್ತಮೋರುಡು ಜಿಷ್ಣು ಎಸ್ ಮೆನನ್ ಬೊಕ್ಕ ಸಿದ್ಧಾರ್ಥ ಶೆಟ್ಟಿ ನಿರ್ದೇಶನ ಮಲ್ತಿನ ವಿಶಾಂತ್ ಮ್ಯಾನೇಜರ್ಸ್ ಪ್ರವೀಣ್ ಸುವರ್ಣ ಜೊತೆ ಸೇರಿಗಿಡ ತಯಾರು ಮಲ್ತಿನ ಕಜ್ಜ ತುಳು ಸಿನಿಮಾ ಜೂನ್ 19ಕ್ಕೆ ಕರಾವಳಿ ಜಿಲ್ಲೆದೋರ್ಮಿಡ ಪ್ರದರ್ಶನ ಶುರು ಮಲ್ಪುಣಂದು ಪಂಡೇರು. ಸರ್ವಧರ್ಮ ಸಮನ್ವಯ ಎಲ್ಲಿಯ ಪರಿಕಲ್ಪನೆಲ ನೆಟ್ಟುಂಡು. ಹಾಸ್ಯ ಪೆಟ್ಟು ಪದ ಮತ ಬಾರಿ ಪೊರ್ಲುಡು ಮೂಡ್ದು ಬೈದಿನ ಮತ್ತಿರ್ಲ ಈ ಸಿನಿಮಾ ತೂದು ಪ್ರೋತ್ಸಾಹ ಕೋರ್ಲೆಂದು ಮೋಹನ್ ರಾಜ್ ಕೇನೊಂದಿರು. ಸಿನಿಮಾ ತಯಾರು ಮಲ್ತಿನ ವಿಶಾಂತ್ ಮ್ಯಾನೇಜರ್ಸ್ ಪಾತಿರ್ದು ತುಳು ಭಾಷೆಗೂ ಪ್ರೋತ್ಸಾಹ ಕೊರೋಡು. ಈ ಸಿನಿಮಾ ಬುಳೆವಡು. ಈ ಸಿನಿಮಾದ ಪರಿಕಲ್ಪನೆ ತನಕ ಭಾರಿ ಇಷ್ಟ ಆಡು. ಹಾಲಿವುಡ್ ಸಿನಿಮಾ ರೀತಿಯ ಒಂದು ಮೂಡ್ದು ಬೈದಿನಂದು ಪಂಡಿರು. ನಟಿ ಸಹನಾ ಸುಧಾಕರ್, ನಟಿ ಸಿದ್ಧಾರ್ಥ ಶೆಟ್ಟಿ, ಗೌತಮ್ ಬಂಗೇರ, ಉದಯ್ ಪೂಜಾರಿ ಸುದ್ದಿ ಕೊಟ್ಟೋಡಿತ್ತೇರು. ಈ ಪಿಕ್ಚರ್ದ ಮೂಲಕ ಎಂಕ್ಲೊಂದು ಎಡ್ಡೆ ಕೆಲಸ ದಾದಮಾಮನ್ ಬಂಡ ನಮ್ಮ ತುಳುನಾಡ ಜನಕ್ಲೆಗ್ ತುಳುನಾಡಿನ ಕಾಪುಲೆ ಪಂಪಿನ ಸಂದೇಶ ಕೊರ್ಪಿನಿ. ಒಂಜಿ ಪೆದ್ದಿ ಅಪ್ಪೆ ಬೊಕ್ಕೊಂಜಿ ಭೂಮಿ ಅಪ್ಪೆ, ಪೆದ್ದಿ ಅಪ್ಪೆ ಬೊಕ್ಕ ಭೂಮಿ ಅಪ್ಪೆ ಮೊಕಲ್ನ ರಡ್ಡು ಜಂತಲ ಋಣ ಎಂಕ್ಲಿಗೆ ಸಂದಾವಡು ಪಂಪಿನ ಒಂಜಿ ಎಡ್ಡೆ ಮೆಸೇಜ್ ಕೊಡ್ತಾ ಎಂಕ್ಲು ಯಾನೊಂಜಿ ಮಾಸ್ಟರ್ ನಡೆದವರ ಒಂಜಿ ಪರಿಸರಕ್ಕೆ ಸಂಬಂಧಪಟ್ಟಿನ ಕಾಳಜಿನ್ಲ ಈ ಚಿತ್ರ ದಿವೊಂದುಲ್ಲ. ಸರ್ವಧರ್ಮ ಸಮನ್ವಯ ಪಂಪಿನ ಒಂಜಿ ಎಲ್ಲ ಕಾನ್ಸೆಪ್ಟ್ನ ಇಟ್ಟು ಬರ್ಕೊಂಡು ಕೆಲವರಿಗೆ ತುಳು ಪಿಕ್ಚರ್ ಹಾಸ್ಯ ಇಷ್ಟ, ಅರವಿಂದ್ ಬಳ್ಳಾರ್ ಮಿಜಾರ್ಲೇರ್ ಬಂಡ ಹಾಸ್ಯ ಇಟ್ಟುಕೊಂಡು ಕೆಲವರಿಗೆ ಪದ್ಯ ಪೊರ್ಲುಪ್ಪುಡು ಎಂಕ್ಲ ಲಿಖಿತ್ ಶೆಟ್ಟಿ ಆರ್ ಲಿಖಿತ್ ಪ್ರಸಾದ್ ಶೆಟ್ಟಿ ಭಾರಿ ಪೊರ್ಲುದ ಪದ್ಯಲೇನು ಕೊಡ್ತೇರು. ಅಂಚನೆ ಕೆಲವರಿಗೆ ಸಾಹಸ ಇಷ್ಟ, ಫೈಟ್ ಅವಳು ಒಂಜಿ ಭಾರಿ ಪೊರ್ಲು ಬೈದಂಡು. ಸೊ ಅಂಚಾದು ಮಾತರೆಲ್ಲ ಬೋಡುಪುನಂಚಿನ ಎಸೆನ್ಸ್ ಉಪ್ಪುನ ಒಂದು ಪಿಕ್ಚರ್. ಸೊ ಐಕ್ ಮಾತ ತುಳುವೇರು ಬದ್ದಿ ಪಿಕ್ಚರ್ನು ತೂಡು. Very energetic, like pura interest into, but they wanted a platform to further enhance. So we gave that, and they were quite a good talent in Middle East. So Inkul Muscat, Qatar, and UAE the talents. Aklegla showcase malpare the opportunity. Korea. Apart from everybody is young, but there is also a good, seasoned old wine character people who have contributed to this movie. This is one of the very important things. But a second important thing is, which I am very happy after watching the full movie yesterday, premiered on Tuye. Apart from incredible acting, which you can generally expect, all a movie you can expect, but every time nama movie tunaga, we always look up to Hollywood movies. Like Hollywood movies, like anybody, any genre, they like Hollywood movies. Oh, akul incha malter, Matrix malter, akul incha, ee camera incha malper, and you will find they have touched it. They have touched it, and very elegantly touched it. Aven nikul prove malpa nama please potule. ನಮ್ಮ ದೈಕ್ಲಿನ ನಡೆದು ಪರಿಸರನು ನನಲಾತ ನಿರ್ಮಲ ಪೊರ್ಲು ಮಲ್ಪೊಡೊಂದು ಜಯಕರ್ ಶೆಟ್ಟಿ ಇಂದ್ರಾಳಿ ಪಂತೆರು. ಒಡಿಪು ಜಿಲ್ಲೆ ಬೈಲೂರ್ದ ಮಹಿಷ ಮರ್ದಿನಿ ದೇವಸ್ಥಾನುಡು ಹಸಿರು ನನ್ನೂರು ಬೈಲೂರು ಚಿತ್ರಕಲಾ ಪಂಥ ಉದ್ದೀಪನ ಮಲ್ತದ ಅರ್ಪಾತಿರಿಯರು. ಬಡಗುಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಡಿಪು ಜಿಲ್ಲೆದ ಬೈಲೂರು ಪರಿಸರ ಪ್ರೇಮಿಲು ಪಶುಪಾಲನಾ ಬೊಕ್ಕ ಪಶು ವೈದ್ಯಕೀಯ ಸೇವಾ ಇಲಾಖೆ ಒಡಿಪು ಕಲಾಕಿರಣ್ ಕ್ಲಬ್ ಬೈಲೂರು ಬೊಕ್ಕ ಬೈಲೂರು ಶ್ರೀ ಮಹಿಷ ಮರ್ದಿನಿ ದೇವಸ್ಥಾನದ ಜತೆ ಸೇರಿಗೆಡ ಹಸಿರು ನನ್ನೂರು ಬೈಲೂರು ಚಿತ್ರಕಲಾ ಪಂಥನು ಬೈಲೂರು ದೇವಸ್ಥಾನದ ಸಭಾಂಗಣುಡು ಅಟ್ಟಣೆ ಮಲ್ತದಿತ್ತೇರು. ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ ಚಿತ್ರಕಲಾ ಪಂಥ ಉದಿಪರ ಮಲ್ತದ ಪಾತಿರ್ದು ಪರಿಸರ ನಂಕ್ ಬೊಲ್ಪು ಗಾಳಿ ನೀರು ಸೇರಿನಂಚ ಮಾತಾ ಕೊರೊಂದುಂಡು. ಐಕ್ ನಮ್ಮ ದೈಕ್ಲೇನು ನಡೆದು ಪರಿಸರನು ನನಲಾತ ನಿರ್ಮಲ ಪೊರ್ಲು ಮಲ್ಪೊಡೊಂದು ಪಂಡೇರು. ಡಾಕ್ಟರ್ ಯು ಕೃಷ್ಣ ಮುನಿಯಾಲ್ ಮೆಮೋರಿಯಲ್ ಟ್ರಸ್ಟ್ದ ಟ್ರಸ್ಟಿ ಡಾಕ್ಟರ್ ಶ್ರದ್ಧಾ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಯಾದ ಪಾತಿರಿಯರು. ಒಡಿಪು ಪಶುಪಾಲನಾ ಬೊಕ್ಕ ಪಶು ವೈದ್ಯಕೀಯ ಸೇವೆದ ಒತ್ತು ನಿರ್ದೇಶಕರು ಡಾಕ್ಟರ್ MC ರೆಡ್ಡಪ್ಪ, ಬೈಲೂರು ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಮೋಹನ ಮುದ್ದಣ್ಣ ಶೆಟ್ಟಿ,
ಕಾರ್ಯಕ್ರಮಟ್ಟು ಮಲ್ಲಭಿನ್ನರಾದಿದ್ದರು. ಹೊರಗಿನ ಪ್ರಪಂಚದಲ್ಲಿ ನಮಗೆ ಹಗಲಿಗೆ ಸೂರ್ಯ, ರಾತ್ರಿಗೆ ಚಂದ್ರ, ಬೇಕಾದಷ್ಟು ಬೆಳಕನ್ನು ನಿಂತಿದ್ದರೆ ನಾವು ಯಾರು ಒಂದು ಕೃತಜ್ಞತೆ ಕೊಡ್ತಾ ಇಲ್ಲ. ಟ್ಯಾಪ್ ಮಾಡಿದ್ರೆ ನೀರು ಬರ್ತದೆ, ನೀರಿನ ಬಿಲ್ಲು ಬರ್ತದೆ. ಆದರೆ ನಮಗೆ ವರುಣ ದೇವರು ಸಾಕಷ್ಟು ನೀರನ್ನು ಬೇಕಾದಷ್ಟು ಒದಗಿಸ್ತಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ. ಪರಿಸರ ಅಂದರೆ ಪ್ರಕೃತಿ ಕೇವಲ ಇದು ಮಾತ್ರ ಅಲ್ಲ. ಪ್ರಕೃತಿ ಅಂದರೆ ಇವತ್ತು ಪ್ಲಾಸ್ಟಿಕ್ ಇರ್ಬೋದು, ಸ್ವಚ್ಛಗೊಳಿಸುವಂಥದ್ದು ಇರ್ಬೋದು, ಅದೆಲ್ಲ ಪ್ರಾಕೃತಿಕವಾಗಿ ಇವತ್ತು ಧರ್ಮಾರ್ಥವಾಗಿ ಸಿಕ್ಕಿದ ಸಂಪತ್ತು ನಮಗೆ. ಇತ್ತೆ ಭಾರತ ಬಂಡಾಳಶಾಹಿ ವ್ಯವಸ್ಥೆದ ಕಾರಣ ತೀರ್ಥಮಟ್ಟಕ್ಕೆ ಮುಟ್ಟಿದಳು. ಮುಂದಕ್ಕೆ ಎದುರಾದ ಜವನ ಜವಂದಿ ಜಾಗೃತಿ ಆವಡಾತನಂದು CPIML ಲಿಬರೇಷನ್ ರಾಜಕಾರ್ಯಂತೇರು ಕ್ಲಿಫ್ಟನ್ ಡಿ ರೊಸಾರಿಯೋ ಪಂತೇರು BC ರೋಡ್ ನಡತಿನ ವಿಚಾರ ಸಂಕಿರಣೋಡು ಆರ್ಪಾತಿರಿಯರು. BC ರೋಡ್ದ ಅಂಬೇಡ್ಕರ್ ಭವನೋಡು ನಡತಿನ ಕ್ರಾಂತಿಕಾರಿ ಯುವ ಸಂಘಟನೆ RYAದ ರಾಜ್ಯಸಭೆ ಬೊಕ್ಕ ಇತ್ತೆ ದೇಶದ ಎದುರುಪುನ ಸವಾಲ್ ನೀಡು ಬರೋ ಕಲ್ಪುನ ಜವಣ ಜವಂದಿಲಿನ ಪಾಲು ಪನ್ಪುನ ವಿಚಾರಡು ಅಟ್ಟಣೆ ಮಲ್ತದಿತ್ತಿನ ವಿಚಾರ ಸಂಕಿರಣೋಡು CPIML ಲಿಬರೇಷನ್ ರಾಜಕಾರ್ಯಂತೇರು ಕ್ಲಿಫ್ಟನ್ ಡಿ ರೊಸಾರಿಯೋ ಪಾಲ್ದಿತ್ತೊಂಡೇರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಕಾರ್ಯಂತೇರು ರವಿಕಿರಣ ಪುಣಚ ಕಾರ್ಯಕ್ರಮ ಉದಿಪನ ಮಲ್ತೇರು. ರಾಜ್ಯ ನಾಯಕರು ಕ್ಲಿಫ್ಟನ್ ಡಿ ರೊಸಾರಿಯೋ ಪಾತಿರ್ದು ಇತ್ತೆ ಭಾರತ ಬಂಡಾಳಶಾಹಿ ವ್ಯವಸ್ಥೆದ ಕಾರಣ ತೀರ್ಥಮಟ್ಟಗೂ ಮುಟ್ಟದುಂಡು. ಇದಕ್ಕೆ ಎದುರಾದ ಜವಣ ಜವಂದಿ ಜಾಗೃತಿ ಆವಡಾತನಂದು ಪಂಡೇರು. ದೇಶಡು ಜವಣಿರ ದಿಂಜ ಜನ ಇತ್ತದು ಜವಣ ಜವಂದಿಲೆಗೆ ದೇಶದ ದುಂಬುಪ್ಪನ ಸವಾಲಿನ ಬಗೆಟ್ಟು ತಿಳುವಳಿಕೆದ ಕೊರತೆ ಉಂಡು ಎಂದು ಆರದೂರಿಯರು. ದುಂಬುದ ಕ್ಷಯ ಸೀಕ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬದರುದ್ದೀನ್ MN ಪಾತಿರ್ದ ಕಾರ್ಯಕ್ರಮಕ್ಕೆ ಡೆಪ್ಪು ಬಯಕೆಯರು. CPIML ಲಿಬರೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಂತರು ರಾಮಣ್ಣ ವಿಟ್ಲ, ನಮ್ಮ ಮತ ನಮ್ಮ ಹಕ್ಕು ಸಂಘಟನೆದ ಧರ್ಮಗುರು ವಿನೋದ್, CPIML ಕೊಡಗು ಜಿಲ್ಲಾ ಕಾರ್ಯಂತರು ಮೋಹನ್ MK ಕಾರ್ಯಕ್ರಮ ಇಟ್ಟಿದ್ದಾರೆ. ಸಂವಿಧಾನ ಬರಕ್ಕೆ ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲ ರೀತಿಯಾದ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ. ನೀವು ಯಾವುದಾದ್ರೂ ಧರ್ಮದಿಂದ ಬಂದರೂ ನೀವು ಈ ದೇಶದಲ್ಲಿ ಸಮಾನ ಅಂತ ನಮ್ಮ ಸಂವಿಧಾನದಲ್ಲಿ ಬರ್ತಿರೋ ವಿಚಾರ, ನಾವೆಲ್ಲರೂ ಒಪ್ಪುವ ವಿಚಾರ. ಅದಕ್ಕೆ ನಮ್ಮ ಕುವೆಂಪು ಏನು ಹೇಳ್ತಾರೆ, ನಾವೇನಾಗಬೇಕು ವಿಶ್ವ ಮಾನವರಾಗಬೇಕಂತ ಹೇಳ್ತಾರಲ್ಲ, ಅದು ಕುವೆಂಪು ಅವ್ರ ಮಾತು. ಆದರೆ ಇದೇ ದೇಶದಲ್ಲಿ ಇವಾಗ ಏನಾಗ್ತದೆ ಅಂದರೆ RSS BJPಯವರು ಈ ದೇಶ ಬರೀ ಹಿಂದೂಗಳದ್ದು, ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ಸು ನೀವು ನಾವು ಎಷ್ಟು ನಿಮಗೆ ಬಿಟ್ಕೊಡ್ತೀವೋ ಅಷ್ಟೇ ನೀವು ಬಾಳ್ಬೋದು ಅಂತ ಹೇಳ್ತಿದ್ದಾರೆ. ಇದು ಯಾರಾದ್ರೂ ಒಪ್ಪಲಕ್ಕಾಗತ್ತೆ? ಇಡಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲೆ